should go join. ನಮ್ಮ ಮೀಡಿಯಾದ ಎಲ್ಲ ವೀಕ್ಷಕರು ಕೂಡ ಸ್ವಾಗತ. ನಾನು ಶರತ್ ಬೇಕೂರು ಮಾತಾಡ್ತಾ ಇದ್ದೀನಿ. ಚಿತ್ರರಂಗದಲ್ಲಿ ಈಗ ಹೊಸತೊಂದು ಅಲೆ ಸೃಷ್ಟಿಯಾಗಲು ಸಿದ್ಧ ಆಗಿದೆ. ಬಹಳಷ್ಟು ಮಂದಿಯ ಬಾಯಲ್ಲಿ ಈ ಚಿತ್ರದ ಬಗ್ಗೆ ಓಡಾಡ್ತಾ ಇದೆ. ಈ ಚಿತ್ರ ಯಾವುದು? ಅಚ್ಯುತ ಅವತಾರಂ ಅನ್ನುವಂಥ ಹೊಸ ಚಿತ್ರದ ಬಗ್ಗೆ, ಈ ಚಿತ್ರದ ವಿಶೇಷತೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಚಿತ್ರದ ನಿರ್ಮಾಪಕರಾಗಿರುವಂಥ ರುದ್ರಮೂರ್ತಿ ಅವರಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ಮೂಲತಃ ತಾವು ಬೆಂಗಳೂರಿನವರು, ಹೌದು ಸರ್. ಕನ್ನಡದವರು. ಹೌದು ಸರ್. ಆದರೆ ಅಚ್ಯುತಂ ಅವತಾರ ಇದು ಮಲಯಾಳಂ ಚಿತ್ರ. ಹೌದು ಸರ್. ಯಾಕೆ ಸರ್ ಬೆಂಗಳೂರವರು ಮಲಯಾಳಂ ಚಿತ್ರ ಮಾಡೋಕ್ಕೆ ಹೊರಟ ಸರ್ ನಮಸ್ತೆ. ನನ್ನ ಹೆಸರು ರುದ್ರಮೂರ್ತಿ ಅಂತ. ನಮ್ಮ ಸಿನಿಮಾ ಹೆಸರು ಬಂದು ಅಚ್ಯುತ ಅವತಾರಂ. ಈ ಸಿನಿಮಾ ನಾವು ಮಲಯಾಳಮಲ್ಲಿ ಏನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದರೆ, ಇವತ್ತು ಟ್ರೆಂಡ್ ಮಲಯಾಳಂ ಎರಾ ಅಂದರೆ ಅಷ್ಟು ಪೀಕ್ ಆಗಿರೋ ಬಿಸ್ನೆಸ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಎಲ್ಲ ರೀತಿ ಆಗ್ಬೋದು. ಈಗ ಕನ್ನಡ ಅಂತ ನಾವೇನು ಕನ್ನಡ ನೆಗ್ಲಿಜೆನ್ಸಿ ಮತ್ತೊಂದು ಆ ಟೈಪ್ ಎಲ್ಲ ಏನಿಲ್ಲ. ಮಲಯಾಳಂ ಮಾಡಿ ಸ್ವತಃ ಮೂಲ 5 ಭಾಷೆ, ಲೋಕಲ್ ಭಾಷೆ ಯಾವ ಭಾಷೆಲಿದೆ ಎಲ್ಲ ಭಾಷೆಗೂ ಸಹ ಸಿನಿಮಾ ಡಬ್ ಮಾಡ್ತಾ ಇದ್ದೀವಿ. ಇದು ಈ ಥರ ಒಂದು ಮಲಯಾಳಂನಲ್ಲಿ ಮಾಡಬೇಕು ಅಂದರೆ ಒಂದು ಬೇಸ್ ಇರಬೇಕಲ್ಲ ಸರ್. ಯಾವ ಥ್ರೂ ಈ ಸಿನಿಮಾನ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ? ಸರ್ ಆ್ಯಕ್ಚುಲಿ ನಮ್ಮ ಸ್ನೇಹಿತರೊಬ್ಬರು ಕೇರಳದಲ್ಲಿ ಲೋಹಿತ್ ಶೆಟ್ರು ಅಂತ ಇದ್ದಾರೆ. ಅವ್ರ ಮನೆಗೆ ನಾವು ಆ್ಯಕ್ಚುಲಿ ವರ್ಷಕ್ಕೊಂದ್ಸಲಿ 2 ಸಲ ಬರ್ತಾ ಹೋಗ್ತಾ ಇದ್ವಿ. ಅಲ್ಲಿ ಈ ಕತೆ ನಮಗೆ ಒಂದು ಪ್ಲ್ಯಾನ್ ಹೊಸ್ದಾಗಿ ಒಂದು ಐಡಿಯಾ ಹುಟ್ಟಕ್ಕೆ ಸ್ಟಾರ್ಟ್ ಆಯಿತು. ಅದರಿಂದ ನಾವು ಸ್ಟಾರ್ಟ್ ಮಾಡ್ತಾ ಸಿನಿಮಾ ಇವತ್ತು ರಿಲೀಸ್ ಬಂದಿದ್ದಿದೆ. ಈ ಮಟ್ಟಕ್ಕೆ ರೆಡಿಯಾಗಿ 5 ಲ್ಯಾಂಗ್ವೇಜಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. 5 ಲ್ಯಾಂಗ್ವೇಜಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗುತ್ತಾ ಅಥವಾ? ಹೌದು ಸರ್, 5 ಲ್ಯಾಂಗ್ವೇಜಲ್ಲಿ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ. ಇದರ ಕಾಸ್ಟಿಂಗ್ ಬಗ್ಗೆ ಹೇಳಿ ಸರ್. ಚಿತ್ರ ಸರ್ ಆ್ಯಕ್ಚುಲಿ ಕಾಸ್ಟಿಂಗ್ ಬಂದು ಶಾಸ್ತ್ರೀಯ ನೃತ್ಯಗಾರ್ತಿ ಮಾಳ್ವಿಕಾನಂದನ್ ಅವರು ಇದ್ದಾರೆ, ಹಾಗೂ ಕನ್ನಡದ ಹಿರಿಯ ನಟ ಅವಿನಾಶ್ ಸರ್ ಸಹ ಇದ್ದಾರೆ, ಮತ್ತು ಸೀಮಾಜಿ ನಾಯರ್ ಅವರು ಸಹ ಇದ್ದಾರೆ, ಇನ್ನೂ ಅನೇಕರು ಇದ್ದಾರೆ. ಮತ್ತು ಮುಖ್ಯವಾಗಿ ಪ್ರಸಿದ್ಧ ಗಾಯಕಿ ವೈಕಂ ವಿಜಯಲಕ್ಷ್ಮಿ ಅವರು ಸಹ ನಮ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ಆಡಿದ್ದಾರೆ. ಅದು ತುಂಬಾ ಡಿವೈನ್ ಸ್ಪಿರಿಚುವಲ್ ಸಾಂಗು, ತುಂಬಾ ಚೆನ್ನಾಗಿ ಜನಕ್ಕೆ ರೀಚ್ ಆಗಿದೆ. ಸೊ ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ 17 ವಾಟ್ ಆಡಿಯನ್ಸ್ ವಿಲ್ ರೆಸ್ಪಾನ್ಸ್. ಈಗ ಕಾಸ್ಟಿಂಗ್ ಎಲ್ಲ ಮಲಯಾಳಂ ಸಿನಿಮಾದವರೇ ಮಾಡ್ತಾ ಇದ್ದಾರೆ. ಕಾಸ್ಟಿಂಗ್ ಎಲ್ಲ ಹೇಗಾಯಿತು ಸರ್? ಎಲ್ಲ ಆಯಿತು ಅಂತ? ಕಾಸ್ಟಿಂಗು ಆಲ್ಮೋಸ್ಟ್ ಅಂದರೆ ಒಂದು 60 to 70% ಕಾಸ್ಟಿಂಗ್ ಎಲ್ಲ ನಾವು ಮಲಯಾಳಂನ ಇದು ಮಾಡ್ಕೊಂಡಿದ್ದೀವಿ. ಇನ್ನೊಂದು 30% ನಾವು ಕನ್ನಡ ಆರ್ಟಿಸ್ಟ್ಗಳನ್ನ ಇದು ಮಾಡ್ಕೊಂಡಿದ್ದೀವಿ. ಮುಖ್ಯವಾಗಿ ಈ ಕತೆ ಬಂದು ಕೇರಳ ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ನಡೆಯೋದ್ರಿಂದ ಈ ಸಿನಿಮಾ ಬಂದು ಕೇರಳದಲ್ಲಿ ನಾವು ಇದು ಮಾಡಿದ್ದೀವಿ. ವೀಕ್ಷಕರಿಗೆ ಮೇನ್ ಒಂದು ವಿಚಾರ ನಾನು ತಿಳಿಸೋಕ್ಕೆ ಇಷ್ಟಪಡೋದೇನು ಅಂದರೆ, ಈ ಸಿನಿಮಾ ನಾವು ಪ್ಯಾನ್ ಇಂಡಿಯಾ ಮತ್ತೊಂದು 5 ಭಾಷೆಲಿ ರಿಲೀಸ್ ಮಾಡಿದ್ದೀವಿ ಅಂತ ನಾವು ಯಾವುದೇ ರೀತಿ ಒಂದು ಪಬ್ಲಿಸಿಟಿ ಆಗಲಿ ಮತ್ತೊಂದು ಖಾಲಿ ನಾವು 5 ಭಾಷೆಲಿ ಮಾಡಿದ್ದೀವಿ ಅಂತ ಹೇಳಲ್ಲ. ಮುಖ್ಯ ವಿಚಾರ ಏನು ಅಂತಂದರೆ, ಎಲ್ಲರೂ ಅವ್ರ ಓನ್ ರೀಜನಲ್ ಲ್ಯಾಂಗ್ವೇಜಲ್ಲಿ ನಮ್ಮ ಈ ಸಿನಿಮಾ ನೋಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಂಗಾಗಿ ಎಲ್ಲರೂ ಸಹ ಬಂದು 17 ಇದೇ ತಿಂಗಳು 17 ಸಿನಿಮಾ ತಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತ ಎಲ್ಲ ನಮ್ಮ ಕನ್ನಡ ವರ್ಗದವ್ರಿಗೆ ಎಲ್ಲರಿಗೂ ನಾನು ಕೇಳ್ಕೊಂತೀನಿ. ಸರ್ ಈ ಚಿತ್ರದ ಒಂದು ಪೋಸ್ಟರ್ ನೋಡುವಾಗ ನಮಗೆ ಒಂದು ಡಿವೈನ್ ಕೈಂಡ್ ಆಫ್ ಆ ಚಿತ್ರ ಅಂತ. ಏನು ಸರ್ ಇದರ ಮೇನ್ ಥೀಮ್? ಸರ್ ಆ್ಯಕ್ಚುಲಿ ಈ ಸಿನಿಮಾ ಬಂದು ಒಂದು ಹೊಸ ಫ್ರೆಶ್ ಜನರ್ ಕ್ರಿಯೇಟ್ ಮಾಡುವಂಥ ಒಂದು ಮುನ್ಸೂಚನೆ ನಮ್ಗೆ ಸಿಗ್ತಾ ಇದೆ. ಸೊ ಎಲ್ಲರೂ ಅಷ್ಟೇ ಈಗ ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಬಂದು ಇವತ್ತು ಮಾರ್ನಿಂಗ್ ನಮಗೆ ನಮ್ಮ ಸ್ನೇಹಿತರು ಸೂರಜ್ ಅವ್ರು ಸಿಕ್ಕಿದ್ರು. ಸೊ ಮಂಗಳೂರಲ್ಲಿ ಯಾವುದೋ ಒಂದು ಹಿಂಗೆ ಒಂದು ಪ್ರಮೋಷನಲ್ ಇದಕ್ಕೆ ಬಂದಿದ್ವಿ. ಅವಾಗ ಏನು ಸರ್ ಎಲ್ಲ ಸಿನಿಮಾ ಈ ಥರ ಹಿಂಗಾಗಿದೆ ಅಂತ ನಂಗೆ ಸುಮಾರು ಕಾಲ್ ಬರ್ತಾ ಇದೆ. ಸೊ ಇದು ಸರ್ ಇನ್ನೂ ಜನಕ್ಕೆ ತುಂಬ ಚೆನ್ನಾಗಿ ತಲುಪಬೇಕು, ಹಾಗಾಗಿ ಒಂದು ಪ್ರೆಸ್ ಮೀಟ್ ಮಾಡಿಸೋಣ ಅಂತ ಹೇಳಿದ್ರು. ಸರ್ ನಾನು ಹೆಂಗೆ ಸರ್, ಟೀಮ್ ಇಲ್ಲ ಏನಿಲ್ಲ, ಆರ್ಟಿಸ್ಟ್ ಎಲ್ಲ ಏನಿಲ್ಲ ಅಂತ ಹೇಳಿದೆ. ಅವಾಗ ಏನು ತೊಂದರೆ ಇಲ್ಲ ಸರ್, ನೀವೇ ಮಾತಾಡಿ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಹಂಗಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ಈಗ ಮಂಗಳೂರಿಗೆ ಜನ ಆಗ್ಬೋದು, ಓವರಾಲ್ ಕರ್ನಾಟಕ ಆಗ್ಬೋದು, ಎಲ್ಲ ಕಡೆ ಆಗ್ಬೋದು ರೀಚ್ ಆಗಲಿ ಸರ್, ಒಂದು ಪ್ರೆಸ್ ಮೀಟ್ ಮಾಡಿ ಅಂತ ಒಂದು ನಮ್ಮ ಸೂರಜ್ ಅವ್ರಿಗೆ ತಿಳಿಸಿದ್ರು ನಮಗೆ. ಹಾಗಾಗಿ ಸರಿ ಅಂತ ಪ್ಲಾನ್ ಮಾಡಿ ಆಯ್ತು ಸರಿ. ಸರ್ ಇದು ಬೇಸಿಕ್ ಮಲಯಾಳಂ ಮೂವಿ. ಹೌದು ಸರ್. ಈಗ ಕರ್ನಾಟಕ ಅಂದ್ರೆ ಮಂಗಳೂರು ಕರ್ನಾಟಕ ಓಕೆ, ಕನ್ನಡ ಭಾಷೆಯಲ್ಲೂ ಬರ್ತಾ ಇದೆ. ಆದ್ರೆ ಮಲಯಾಳಂ ಅಂತ ಹೇಳುವಾಗ ನಿಮಗೆ ಸ್ವಲ್ಪ ಮಲಯಾಳಂ ಭಾಷೆ ಸ್ವಲ್ಪ ದೂರ. ಹೌದು ಸರ್. ಇದನ್ನ ಕೇರಳದಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ? ಸರ್ ಆ್ಯಕ್ಚುಲಿ ಕೇರಳ ಡಿಸ್ಟ್ರಿಬ್ಯೂಷನ್ ನಾವು ಓನ್ ಪ್ರೊಡಕ್ಷನ್, ನಮ್ಮ ರಾಯರಾ ವೆಂಚರ್ಸ್ ಅಂತ, ನಮ್ಮ ರಾಯರಾ ವೆಂಚರ್ಸ್ ಇಂದನೇ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಮೇನ್ ಇಂಪಾರ್ಟೆಂಟ್ ನಮಗೆ ತುಂಬ ಖುಷಿ ಆಗ್ತಾ ಇರೋ ವಿಚಾರ ಏನಂದರೆ, ನಮ್ಮ ಕರ್ನಾಟಕದಲ್ಲಿ KVN ಪ್ರೊಡಕ್ಷನ್ ಥ್ರೂ ನಮ್ಮದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಇದು ನಮ್ಮ ಸಿನಿಮಾ ಆಗ್ಬೋದು, ನಮ್ಮೆಲ್ಲರಿಗೂ, ನಮ್ಮ ತಂಡಕ್ಕಾಗ್ಬೋದು ತುಂಬ ಹೆಮ್ಮೆಯ ವಿಚಾರ. ಸೊ ಮುಂದಿನ ದಿನಗಳಲ್ಲಿ ಸುಮಾರು ಕಾಲ್ ಬರ್ತಾ ಇದೆ, ತಮಿಳ್ ಆಗ್ಬೋದು, ತೆಲುಗು ಆಗ್ಬೋದು, ಬೇರೆ ಲ್ಯಾಂಗ್ವೇಜ್ ಎಲ್ಲ ಕಡೆಯೂ ನಮಗೆ
ಸೊ ಡಿಸ್ಟ್ರಿಬ್ಯೂಷನ್ ನಾವು ಮಾಡ್ತೀವಿ ಅಂತ ಕೆಲವೊಂದು ಕಾಲ್ಸ್ ಎಲ್ಲ ಬರ್ತಾ ಇದೆ. ಇನ್ನು ಅದು ಫೈನಲ್ ಆಗಿಲ್ಲ, ಡಿಸ್ಕಷನ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ ಸರ್. ಈಗ ನೀವು KVN ಬಗ್ಗೆ ಹೇಳಿದ್ರಿ. KVN ಅಂದ್ರೆ ಅವರು ಮುಖ್ಯವಾಗಿ ಕತೆ ನೋಡ್ತಾರೆ, ಫಿಲ್ಮ್ ಕ್ವಾಲಿಟಿ ಮೇನ್ ಆಗಿ ನೋಡ್ತಾರೆ. ಆದ್ರೆ ಅವರೇ ಸ್ವತಃ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕೆ ರೆಡಿ ಆಗಿದ್ದಾರೆ ಅಂದ್ರೆ ಆ ಕ್ವಾಲಿಟಿ ನಮಗೆ ನಿರೀಕ್ಷೆ ಮಾಡಬಹುದು ಈ ಚಿತ್ರ. ಅಂದ್ರೆ ನಿಮ್ ಬಯಲ್ಲೇ ಆ ವಿಚಾರ ಬರ್ತಾ ಇದೆ ಅಂದ್ರೆ ನಾನು ಇನ್ನೇನು ಹೇಳಕ್ಕಾಗಲ್ಲ. 100% ಅವ್ರು ನೋಡ್ತಾರಲ್ಲ. ನಾನು ಕ್ವಾಲಿಟಿ ವೈಸ್ ಆಗ್ಬೋದು, ಪ್ರತಿಯೊಂದು ಮೇಕಿಂಗ್ ಆಗ್ಬೋದು, ಕಂಟೆಂಟ್ ವೈಸ್ ಆಗ್ಬೋದು, ಎಲ್ಲ ಅವ್ರು ಚೆಕ್ ಮಾಡೇನೆ. ಆಕ್ಚುಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋಂಥ ಒಂದು ಪ್ರೊಡಕ್ಷನ್ ಅವ್ರು ಸುಮ್ಮನೆ ಒಂದು ಮೂವಿನ ತಗೊಳ್ಳಲ್ಲ, ಅವರು ಡಿಸ್ಟ್ರಿಬ್ಯೂಷನ್ ಮಾಡಲ್ಲ. ಸೊ ಹಂಗಿದ್ದಾಗ ವೀಕ್ಷಕರಿಗೆ ಅದು ಆಲ್ರೆಡಿ ಗೊತ್ತಾಗಿರುತ್ತೆ. KVN ತಗೊಂಡಿದ್ದಾರೆ ಅಂದ್ರೆ ಸಿನಿಮಾ ಯಾವ ಲೆವೆಲ್ ಅಲ್ಲಿ ಇದೆ, ಯಾವ ತರ ಇದೆ ಅನ್ನೋದು 50% ಬಂದಾಗಿ. ಹೌದು. ಈಗ ಸರ್ ಇದರ ಕಾಸ್ಟಿಂಗ್ ಬಗ್ಗೆ ಆಯ್ತು, ಲೊಕೇಶನ್ಸ್ ಇಲ್ಲಿ ಸರ್? ಲೊಕೇಶನ್ ವೈಸ್ ಅಂತ ಹೋದ್ರೆ ನಾವು ಇಲ್ಲಿ ಮಂಗಳೂರಲ್ಲಿ ಆನೇಕಲ್ ಹತ್ರ ಪಾಲ್ಗೆ ಅಂತ ಒಂದು ಹಳ್ಳಿ ಇದೆ, ಸಣ್ಣ ಹಳ್ಳಿ ಇದೆ. ಆ ಸಣ್ಣ ಹಳ್ಳಿ ಸುತ್ತಮುತ್ತ ಒಂದು ಕೆಲವೊಂದು ಲೊಕೇಶನ್ಸು, ಮತ್ತೆ ಮಂಗಳೂರು ದಕ್ಕೆ ಅಂದ್ರೆ ಫಿಶ್ ಮಾರ್ಕೆಟ್ ಎಲ್ಲ ಇದೆ, ಅಲ್ಲೊಂದು ಸ್ವಲ್ಪ ಸೀನ್ಸ್ ಇದಾಗಿದೆ. ಆಮೇಲೆ ಒಂದು ಮಂಗಳೂರು ಸಿಟಿ ಸರೌಂಡಿಂಗ್ಸ್ ಎಲ್ಲ ಆಗಿದೆ. ಬ್ಯಾಂಗ್ಳೂರಲ್ಲಿ ಒಂದು 2 ಲೊಕೇಶನ್ಸ್ ಇದೆ. ಆಲ್ಮೋಸ್ಟ್ ಮಂಗಳೂರು, ಕೇರಳ ಈ ಗಡಿ ಭಾಗದಲ್ಲೇ ಸಿನಿಮಾ ಕತೆ ಎಲ್ಲ ಎಣ್ಕೊಂಡು ಪ್ರತಿಯೊಂದೆಲ್ಲ ರೆಡಿಯಾಗಿ ಸಿನಿಮಾ ಇವತ್ತು ಈಗ ಸಿದ್ಧವಾಗಿದೆ ಸರ್. ಈಗ ಗಡಿಭಾಗ ಅಂತ ಹೇಳೋದು ಅಲ್ಲಿ ಮಲಯಾಳಂ ಚಿತ್ರ ಜೊತೆಯಲ್ಲಿ ಕರಾವಳಿ ಅವರು ಕಾಸ್ಟಿಂಗ್ ಅಲ್ಲಿ ಇದ್ದಾರೆ. ಹೌದು ಸರ್, ಕರಾವಳಿಯವರು ಅಂತಂದ್ರೆ ನಮಗೆ ಮುಖ್ಯವಾಗಿ ನಮ್ಮ ಕಾಂತಾರದಲ್ಲಿ ಸೊಪ್ಪು ಅಂತ ಒಂದು ಕ್ಯಾರೆಕ್ಟರ್, ಸೊಪ್ಪು ಬೇಕಂತ ಒಂದು ಕ್ಯಾರೆಕ್ಟರ್ ನಿಮ್ಗೆಲ್ಲರಿಗೂ ಪ್ರಸಿದ್ಧವಾಗಿ ತಿಳಿದಿರೋ ವಿಚಾರ. ಆ ಮೇಡಮ್ ಕ್ಯಾರೆಕ್ಟರ್ ಒಂದು ನಮ್ಮ ಸಿನಿಮಾದಲ್ಲಿ ಇದೆ, ಕರಾವಳಿ ಭಾಗದವ್ರದ್ದು. ಇನ್ನೆಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರು, ಆಲ್ಮೋಸ್ಟ್ ಇನ್ನು ಕೇರಳ ರೀಜನ್ ಆರ್ಟಿಸ್ಟ್ಗಳು ಜಾಸ್ತಿ ಇದ್ದಾರೆ. ಮುಖ್ಯವಾಗಿ ನಮ್ಮ ಹಿರಿಯ ನಟ ಅವಿನಾಶ್ ಸರ್ ಸಹ ಇದ್ದಾರೆ. ಇಷ್ಟಿದೆ. ಈಗ ಬಜೆಟ್ ಬಗ್ಗೆ ಮಾತಾಡೋದಾದ್ರೆ ಸರ್, ಓಕೆ, ಬಜೆಟ್ ನೀವು ಮೂವಿ ಮಾಡೋದಕ್ಕಿಂತ ಮುಂಚೆ ಆ ಕ್ವಾಲಿಟಿ, ಈಗ KVN ಬಗ್ಗೆ ಹೇಳಿದ್ರೆ ಅಷ್ಟು ಕ್ವಾಲಿಟಿ ಇರುವಂತ ಚಿತ್ರ ಮಾಡ್ಬೇಕಿದ್ರೆ ಎಷ್ಟು ಬಜೆಟ್ ಇತ್ತು, ಮತ್ತೆ ಸಿನಿಮಾ ಆದ ನಂತರ ಎಷ್ಟು ಬಜೆಟ್ ವರೆಗೆ ಹೋಯ್ತು ಅಂದ್ರೆ ಸರ್, ಮುಖ್ಯವಾಗಿ ಈ ಸಿನಿಮಾ ರಾಯ್ರಾ ವೆಂಚರ್ಸ್ ಮತ್ತು MR ಫಿಲಂ ಫ್ಯಾಕ್ಟರ್ ಸಹಯೋಗದೊಂದಿಗೆ ಈ ಸಿನಿಮಾ ನಿರ್ಮಾಣವಾಗಿದೆ. ನಾವು ಬಡ್ಜೆಟ್ ಅಂತ ನೋಡೋದಕ್ಕಿಂತ ನಾವು ಕ್ವಾಲಿಟಿ ವೈಸ್ ಏನಾದರೂ ಕೊಡಬೇಕು ಅಂತ ಸುಮಾರು ನಾವು ಕಾಂಪ್ರಮೈಸ್ ಯಾವ ವಿಚಾರದಲ್ಲೂ ಆಗಿಲ್ಲ. ಈಗ ಪ್ರಸಿದ್ಧವಾಗಿ ನೀವು DI ಕಲರಿಂಗ್ ಮಾಡಿಸಿರೋದು ಬಂದ್ಬಿಟ್ಟು ಕಲರ್ ಪ್ಲಾನೆಟ್ಸಲ್ಲಿ, ಈ ಕಾಂತಾರ ಆಗ್ಬೋದು, ಮೇನ್ ದೊಡ್ಡ ಸಿನಿಮಾಸ್ ಎಲ್ಲ ಮಾಡಿಸಿರೋಂಥ ಜಾಗಗಳಲ್ಲಿ ನಾವು DI ಮಾಡಿಸಿದ್ದೀವಿ. ಆ್ಯಂಡ್ VFX ವರ್ಕ್ ಆಗ್ಬೋದು, ಪ್ರತಿಯೊಂದು ಆಗ್ಬೋದು, ಎಲ್ಲ ನಾವು ದೊಡ್ಡ ಕಂಪನಿಗಳಿಂದನೇ ಮಾಡಿದ್ದೀವಿ. ಸೊ ಬಡ್ಜೆಟ್ ಅಂತ ಏನಿಲ್ಲ, ನಮ್ಗೆ ಕ್ವಾಲಿಟಿ ಬೇಕು, ಜನಕ್ಕೆ ಇಷ್ಟ ಆಗಬೇಕು ಅಂತ ನಾವು ಪ್ಲಾನ್ ಮಾಡಿದೀವಿ. ಆ ಬಡ್ಜೆಟ್ ಮುಂದಿನ ದಿನಗಳಲ್ಲಿ ಅದು ನೋಡೋಣ. ಬಡ್ಜೆಟ್ ಮುಖ್ಯ ಅಲ್ಲ, ನಮಗೆ ಸಿನಿಮಾ ಮುಖ್ಯ ಅಂತ ಹೇಳಿಕ್ ಬಯಸ್ತೀನಿ ಸರ್. ಈಗ ರಿಲೀಸ್ ಇನ್ನೇನು ಸ್ವಲ್ಪ ದಿನ ಇದೆ. ಹೌದು. ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ರಿಲೀಸ್ ಅನ್ನ ಪ್ಲಾನ್ ಮಾಡಿದ್ದೀರಾ ಸರ್? ಅಂದ್ರೆ ನಮ್ದು ಸರ್, ಈಗ ನಾವು ಒಂದು ಟೀಮ್ ಇದೀವಲ್ವಾ. ಈಗ ನಮ್ಮ ಪುನೀತ್ BN ಡೈರೆಕ್ಟ್ರು ಅಂಡ್ ನಾನು, ರುದ್ರಮೂರ್ತಿ, ರಮೇಶ್, ಇವರೆಲ್ಲ ನಾವೇನು ಅಂದ್ರೆ 2-3 ವರ್ಷ ಪರಿಚಯ. ಅದರಲ್ಲೂ ಸುಮಾರು ಸ್ಕೂಲ್ ಫ್ರೆಂಡ್ಸ್ ನಾವೆಲ್ಲ. ಸೊ ಅವಾಗಿಂದನೂ ನಮಗೆ ದೂರದೃಷ್ಟಿ ಇತ್ತು, ಸಿನಿಮಾ ಮಾಡಬೇಕು, ಈ ಥರ ಒಂದು ದೊಡ್ಡ ಮಟ್ಟಿಗೆ ಇದಾಗಬೇಕು ಅಂತ ಅವತ್ತಿಂದನೂ ಪ್ಲಾನ್ ಇತ್ತು. ನಮ್ಮದು ದೊಡ್ಡ ಬಳಗನೇ ಇದೆ. ಸೊ ಈಗ ಬ್ಯಾಂಗ್ಳೂರಲ್ಲಿ ಒಂದು ಟೀಮ್ ಬಿಟ್ಟಿದ್ದೀವಿ, ಇಲ್ಲಿ ಮಂಗಳೂರಲ್ಲಿ ನಾನಿದ್ದೀನಿ, ಆ್ಯಂಡ್ ಕೇರಳದಲ್ಲಂತೂ ತುಂಬ ಚೆನ್ನಾಗಿ ಆಗ್ತಾ ಇದೆ, ಅಲ್ಲೊಂದು ಟೀಮ್ ರೆಡಿ ಇದೆ. ಸೊ ಎಲ್ಲ ಕಡೆ ಒಂದೊಂದು ಟೀಮ್ ಸ್ಪ್ಲಿಟ್ ಮಾಡಿ ಪ್ಲ್ಯಾನ್ ಎಲ್ಲ ರೆಡಿ ಆಗ್ತಾ ಇದೆ. ಸೊ ಚೆನ್ನಾಗಿ ಜನಕ್ಕೂ ರೀಚ್ ಆಗಿದೆ. ಆ್ಯಂಡ್ ಮುಖ್ಯವಾಗಿ KVN ತುಂಬಾ ಸಪೋರ್ಟ್ ಮಾಡಿ, ಹೊಸ ಟೀಮ್ ಅಂತ ತುಂಬಾ ಸಪೋರ್ಟ್ ಮಾಡಿ, ನಮ್ಮ ಕನ್ನಡದವರು ಆ್ಯಕ್ಚುಲಿ ಕನ್ನಡದವ್ರು ಹೋಗಿ ಮಲಯಾಳಮಲ್ಲಿ ಮಾಡಿದ್ರಲ್ಲಿ ನೀವು ಅಂದ್ಬಿಟ್ಟು ನಾವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂದ್ಬಿಟ್ಟು ದೊಡ್ಡ ಮಟ್ಟಕ್ಕೆ ತುಂಬ ಚೆನ್ನಾಗಿ ಸುಪ್ರೀತ್ ಸರ್ ಆಗ್ಬೋದು ತುಂಬಾ, ಆ್ಯಂಡ್ ನಮ್ಮ ಸೂರತ್ ಸರು, ರವಿಶಂಕರ್ ಸರು ತುಂಬಾ ಸಪೋರ್ಟ್ ಮಾಡಿ, ಬನ್ನಿ ನಿಮಗೆ ಇದು ಸಿನಿಮಾ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ನಮ್ಮ ಕಡೆಯಿಂದ ಇದು ಮಾಡಿ ಅಂತ ಮಾಡ್ತೀವಿ ಅಂತ ತುಂಬಾ ಸಪೋರ್ಟಿವ್ ಆಗಿ ಇದು ಮಾಡಿದ್ದಾರೆ. ಸೊ ಅದೇ ಮುಖಾಂತರ ಅವರ ಮಾರ್ಗದರ್ಶನದಲ್ಲಿ ನಾವು ಪ್ಲಾನ್ ಮಾಡಿ ಸಿನಿಮಾ ಈಗ ಕರ್ನಾಟಕ ಆಗ್ಬೋದು, ಕೇರಳ ಆಗ್ಬೋದು, ಎಲ್ಲ ಮುಂದಿನ ದಿನಗಳಲ್ಲಿ ತಮಿಳ್ನಾಡು, ಆಂಧ್ರ ಎಲ್ಲ ಆಗ್ತಾ ಇದೆ. ಈಗ ಸದ್ಯಕ್ಕೆ ಕರ್ನಾಟಕ ಆ್ಯಂಡ್ ಕರ್ನಾಟಕ ಮೀನ್ಸ್ ಮಂಗಳೂರು, ಆಲ್ ಓವರ್ ಕರ್ನಾಟಕ, ಕೇರಳ ಆಲ್ ಓವರು ಎಲ್ಲ ಪ್ಲಾನ್ ಆಗಿ ಸೆಟಪ್ ಆಗಿ ಥಿಯೇಟರ್ ಸೆಟಪ್ ಆಗಿದೆ. ಮುಂದಿನ ದಿನಗಳಲ್ಲಿ ಥಿಯೇಟ್ರದ್ದು ಲಿಸ್ಟ್ ಅಪ್ಡೇಟ್ ಸಿಗುತ್ತೆ ನಿಮಗೆ ಒಂದು 2 ಡೇಸಲ್ಲಿ. ಸೊ ನೋಡೋಣ, ಕಾಯ್ತಾ ಇದ್ದೀವಿ. ಈಗ ಮೊದಲನೇದು ಸರ್, ಸಿನಿಮಾ ಮಾಡ್ಬೇಕು ಅಂತಂದ್ರೆ ನೀವು ಒಂದು ದೊಡ್ಡ ಚಾಲೆಂಜ್ ಅಂತ ತಗೊಂಡಿದ್ರಿ. ಮೂಲತಃ ಬೆಂಗಳೂರಿನವರಾಗಿ ಮಲಯಾಳಂ ಚಿತ್ರ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್. ಖಂಡಿತ ಸರ್. ಜೊತೆಯಲ್ಲಿ KVN ಅಂತ ಬಂದಾಗ ಚಿತ್ರಕ್ಕೆ ಒಂದು ತೂಕ ಜಾಸ್ತಿ. ಈಗ ಔಟ್ಪುಟ್ ನೀವು ನೋಡಿರ್ತೀರಾ, ಚಿತ್ರದ ನಿರ್ಮಾಪಕರಾಗಿ ಔಟ್ಪುಟ್ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್? ಸರ್ ಏನು ಅಂತಂದ್ರೆ, ಈಗ ಹೇಳ್ತಾರಲ್ಲ, ಈಗ ನಮ್ಮ ಸಿನಿಮಾ ನಮ್ಗೆ ಚೆನ್ನಾಗಿದ್ದೆ, ನಾವು ಚೆನ್ನಾಗಿಲ್ಲ ಅಂತ ಹೇಳಕ್ಕಲ್ಲ, ಚೆನ್ನಾಗಿದೆ ಅಂತ ಹೇಳ್ಬೇಕು. ಆಕ್ಚುಲಿ ನಾವ್ ಹೇಳೋದಲ್ಲ, ಥಿಯೇಟ್ರಿಗೆ ಬಂದು ಆಡಿಯನ್ಸ್ ವೀಕ್ಷಕರು ನೀವು ನೋಡಿ, ನಿಮ್ಗೆ ಏನನ್ಸ್ತು ಸ್ವತಃ ಓನ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಹೇಳಿ. ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ ಅಂದ್ರಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂದ್ರಿ. ಬಟ್ ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಒಂದ್ಸಲಿ ಬಂದು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಏನಿದೆ, ಏನು ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮಲಯಾಳಂಗೆ ನಾವು ಏನಕ್ಕೆ ಹೋಗಿದ್ದೀವಿ,
ಅಂದರೆ ಮಲಯಾಳಂ ಹೈಪರ್ ಲಿಂಕ್ ಸ್ಟೋರಿ ಇದು. ಒಂದು ಜಾನರ್ ಅಲ್ಲ, ಇದು ಫ್ರೆಶ್ ಜಾನರ್ ಅಲ್ಲ. ಈಗ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಗ್ರಾಮೀಣ ಭಾಷೆ ಅಂತ ಅದು ಒಂದು ಸೊಗಡಿನ ಸಂಪ್ರದಾಯದ್ದಾಗ್ಬೋದು. ಇವತ್ತು ಆಧುನಿಕ ಜಗತ್ತಲ್ಲಿ ಸೈಬರ್ ಅಪರಾಧಗಳಿಗೆ ಸಿಗಾಕೊಂಡು ಹಳ್ಳಿ ಜನ ಯಾವ ಥರ ತೊಂದರೆ ಆಗಿದ್ದಾರೆ, ಈಗ ಫ್ಯಾಮಿಲಿ ವೈಸ್, ಸೆಂಟಿಮೆಂಟಲ್ ವೈಸ್ ಆಗ್ಬೋದು, ಪ್ರತಿಯೊಂದು ಎಲ್ಲ ಫ್ರೆಶ್ ಜಾನರ್ ಒಂದು ಮಿಕ್ಸ್ ಆಗಿ ಒಂದು ಜಾನರ್ ಈ ಸಿನಿಮಾ ಕ್ರಿಯೇಟ್ ಆಗಿದೆ, ಅಚ್ಯುತಾವತಾರಂ ಅನ್ನೋ ಸಿನಿಮಾ. ಸೊ ಥಿಯೇಟ್ರಿಗೆ ಬಂದು ಜನ ಎಲ್ಲ ನೀವು ವೀಕ್ಷಣೆ ಮಾಡಿ ಮುಂದಿನ ನಿಮ್ದು ಏನು ಅಂತ ನೀವು ಅಭಿಪ್ರಾಯ ತಿಳಿಸಿದ್ರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಕಾಮನ್ ಆಗಿ ಕೇಳೋ ಹಾಗೆ ಜನ ಈ ಚಿತ್ರವನ್ನು ಯಾಕೆ ನೋಡಬೇಕು, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಸಿಂಪಲ್ ಆಗಿ ನಿಮ್ಗೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವತ್ತೊಂದು ಚಿಕ್ಕ ಮಗು ಒಂದು ಊಟ ಮಾಡಬೇಕು ಅಂದರೆ ಒಂದು ಸೆಲ್ ಫೋನ್ ಇಲ್ಲ, ಒಂದು ಮೊಬೈಲ್ ಇಲ್ಲ ಅಂದರೆ, ಮೊಬೈಲಲ್ಲಿ ಗೇಮ್ ನೋಡಲಿಲ್ಲ ಅಂದರೆ ಮಗು ಊಟ ಮಾಡಲ್ಲ ಅಲ್ವಾ? ಈಗ ಮಗು ಮೊಬೈಲಿಗೆ ಏನೋ ಒಂದು ಸ್ಕ್ಯಾಮ್ ಮೆಸೇಜ್ ಬಂತು, ಆ ಸ್ಕ್ಯಾಮ್ ಮೆಸೇಜ್ ಆ ಮಗು ಗೊತ್ತಿರಲ್ಲ, ಒತ್ಬಿಡುತ್ತೆ. ಆ ಮಗು ಆ ಮೆಸೇಜ್ ಒತ್ತಿದ ತಕ್ಷಣ ಆ ಫ್ಯಾಮಿಲಿ ಏನೇನು ಸಂಕಷ್ಟಕ್ಕೆ ಸಿಗಾಕೊಳ್ಳುತ್ತೆ, ಆ ಫ್ಯಾಮಿಲಿ ಹಣಕಾಸಿನ ಪರಿಸ್ಥಿತಿ ಏನೇನಾಗುತ್ತೆ, ಅವ್ರ ಫ್ಯಾಮಿಲಿ ಯಾವ ರೀತಿ ಕಷ್ಟಕ್ಕೆ ಹೋಗಿ ಸ್ವತಃ ತಂದೆ ತಾಯಿ ಸಾಯ್ಬೇಕಾದ ಪರಿಸ್ಥಿತಿ ಬರುತ್ತೆ ಅನ್ನೋ ಒಂದು ಎಲ್ಲ ಒಂದು ಮಿಶ್ರಣವಾದಂಥ ಒಂದು ಕಂಟೆಂಟ್ ಇದರಲ್ಲಿದೆ. ಸೊ ಹಂಗಾಗಿ ಇವತ್ತು ಯಾವುದೋ ಒಂದು ಮಗು ಹಂಗೆ ಮಾಡ್ತು, ನೆಕ್ಸ್ಟ್ ನೀವೇ ಗುರಿ ಆಗ್ಬೋದು, ಇನ್ನೊಬ್ರು ಆಗ್ಬೋದು. ಸೊ ನೀವು ಈ ಮೂವಿ ನೋಡಿದ್ರೆ ನೀವು ಈ ಸೈಬರ್ ಕ್ರೈಮ್ ಬಗ್ಗೆ ಏನೇನು ಆಗ್ತಾ ಇದೆ ಅನ್ನೋದೊಂದೊಂದು DLT ಸಿಸ್ಟಮ್ ಅಂತ ಒಂದು ಸಪ್ರೇಟ್ ನಮ್ಮ ಇಂಡಿಯನ್ ಗೌರ್ನಮೆಂಟು ಒಂದು DLT ಸಿಸ್ಟಮ್ ಅನ್ನೋ ಒಂದು ಆ್ಯಪ್ ಕಂಡು ಹಿಡಿದಿದೆ. ಆ ಆ್ಯಪ್ ಯಾರಿಗೂ ಪರಿಚಯ ಆಗಿಲ್ಲ, ಯಾರಿಗೂ ಚಿರಪರಿಚಯ ಆಗಿಲ್ಲ. ಸೊ ಈ ಸಿನಿಮಾ ಮುಖಾಂತರ ನಾವು ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ ಈ DLT ಅಂದ್ರೆ ಏನು, ಈ ಸಂಚಾರ ಸೇತು ಆ್ಯಪ್ ಅಂದ್ರೆ ಏನು ಅನ್ನೋದು ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಸೋಷಿಯಲ್ ಅವೇರ್ನೆಸ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಅಚ್ಯುತಾವತಾರಂ ಅನ್ನೋ ಒಂದು ಸಿನಿಮಾನ ಇವತ್ತು ರೆಡಿ ಮಾಡಿದ್ದೀವಿ ಸರ್. ಸರ್ ಈಗ ನೀವು ಬಾಕಿ ಎಲ್ಲ ವಿಷಯನ ಹೇಳಿದ್ರೆ, ಇದು ಮೂಲತಃ ನಾವು ಖಾಸಗಿ ವಾಹಿನಿ ಕಾಸರಗೋಡ್ನ ಕೇರಳದವರು. ಹೌದು ಸರ್. ಕೇರಳದ ಜನತೆ ಒಂದಷ್ಟು ಮಂದಿ ಈ ಚಿತ್ರವನ್ನ ನೋಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಅವ್ರ ಹತ್ರ ಏನು ನೀವು ಹೇಳ್ತೀರಿ ಸರ್? ಸರ್ ಮುಖ್ಯ ಉದ್ದೇಶ ನಾನು ಹೇಳಿದ್ನಲ್ಲ, ಈ ಸೈಬರ್ ಕ್ರೈಮ್ದು ಮತ್ತೊಂದು ಈ ಉದ್ದೇಶಕ್ಕೆ ಸೋಷಿಯಲ್ ಅವೇರ್ನೆಸ್ ಸಿನಿಮಾ ಬಂದು ನೋಡಿ. ಇನ್ನೂ ಒಂದು ಕಾಸರಗೋಡು, ಈ ತ್ರಿಶೂರು, ಈ ಬಾರ್ಡ್ರು ತುಂಬಾ ಅಂದ್ರೆ ಯಾವ ತರ ಅಂದ್ರೆ ಈ ತೇಯಮ್ಮು ಈ ವರ್ಗ ಅಂದ್ರೆ ಧಾರ್ಮಿಕವಾಗಿ ಇಷ್ಟಪಡೋ ಅಂತ ಒಂದು ತುಂಬಾ ಅಂತ ಕೆಲವೊಂದು ಸೀನ್ಗಳಿದೆ. ಸೊ ನೀವು ಆ ಸಿನಿಮಾ ನೀವು ಬಂದು ನೋಡಿದ್ರೆ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ನೀವು ಬಂದು ಸಿನಿಮಾ ನೋಡ್ಬೇಕು. ಥ್ರೂಔಟ್ ಚಿತ್ರದ ಕೇರಳದಲ್ಲಿ ನೀವಿದ್ರಿ, ಮಲಯಾಳಂ ಕಲ್ತರ? ಮಲಯಾಳಂ ಸ್ವಲ್ಪ ಬರುತ್ತೆ, ಅರ್ಥ ಆಗುತ್ತೆ, ಮಾತಾಡೋದು ಕಲಿತಾ ಇದ್ದೀನಿ. ಕೇಳಿದ್ರೆ ಅರ್ಥ ಆಗುತ್ತೆ. ಸರ್ ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕಂದ್ರೆ ಕತೆ ಬೇಕು, ಅದರ ಕ್ವಾಲಿಟಿ ಬೇಕು, ಅದರಲ್ಲಿ ಒಂದು ಮೆಸೇಜ್ ಇರಬೇಕು. ಹೌದು ಸರ್. ಜೊತೆಯಲ್ಲಿ ಅದಕ್ಕಿಂತ ಮುಖ್ಯವಾಗಿ ಒಂದು ಚಿತ್ರ ನಿರ್ಮಾಣ ಆದ ಬಳಿಕ ಅದರ ಪ್ರಮೋಷನ್ ಅಷ್ಟೇ ಮುಖ್ಯ. ಅದು ಕಾಸರಗೋಡು ಆಗಲಿ, ಕೇರಳ ಆಗಿರಲಿ ಅಥವಾ ಮಂಗಳೂರು ಆಗಲಿ, ಯಾವ ರೀತಿ ಪ್ಲಾನಿಂಗ್ ಅನ್ನ ಮಾಡಿದ್ದೀರಾ? ಸರ್ ಕಾಸರಗೋಡು ಆಗ್ಬೋದು, ಮಂಗಳೂರು ಆಗ್ಬೋದು. ಮಂಗಳೂರು ನಾವು ಏನಕ್ಕೆ ಮೇನ್ ಉದ್ದೇಶವಾಗಿ ನಾವು ಇಲ್ಲಿ ಬಂದು ಪ್ರಮೋಷನ್ ವಿಚಾರದಲ್ಲಿ ಎಲ್ಲ ನಾವು ಇಲ್ಲಿ ತೊಡಗಿಸ್ಕೊಂಡಿರೋದು ಏನು ಅಂದರೆ, ದಿನನಿತ್ಯ ಆಲ್ಮೋಸ್ಟ್ ಒಂದು 25,000 to 30,000 ಜನ ಮಂಗಳೂರಿಗೆ ಒಂದು ಕೆಲಸ ಕಾರ್ಯ ಆಗೋದು ಮತ್ತೊಂದು ಆಗೋದು ಬಂದು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಖಚಿತವಾಗಿದೆ ಎಲ್ಲ. ಹಂಗಾಗಿ ಎಲ್ಲರಿಗೂ ಈ ಸಿನಿಮಾ ಇಲ್ಲಿ ಮಂಗಳೂರು ಇದರಿಂದ ತಲುಪಿದ್ರೆ ಕಾಸರಗೋಡು ಭಾಗ ಆಗ್ಬೋದು, ತ್ರಿಶೂರು ಭಾಗ ಆಗ್ಬೋದು, ಮಂಗಳೂರು ಭಾಗ ಆಗ್ಬೋದು, ಮುಳ್ಳೇರಿಯಾ ಭಾಗ ಆಗ್ಬೋದು, ಎಲ್ಲ ಕಡೆ ಇದು ತಲುಪಲಿ. ಸೋಷಿಯಲ್ ಅವೇರ್ನೆಸ್ ಮೂವಿ ಇರೋದ್ರಿಂದ ಎಲ್ಲರೂ ನೋಡಿ. ಇವತ್ತು ನನಗೆ ಸಮಸ್ಯೆ ಆಗಿರೋ ಸ್ಕ್ಯಾಮಿಂಗ್ ಸಮಸ್ಯೆ ನನಗೆ ಅಂತ ಹೇಳ್ತೀನಿ, ನಾಳೆ ನೀವು ಗುರಿ ಆಗ್ತೀರಾ. ಈ ಸಿನಿಮಾ ನೋಡೋದ್ರಿಂದ ಈಗ ಇದು ಎಜುಕೇಟೆಡೇ ನೋಡಬೇಕು ಅನ್ನೋದಲ್ಲ, ಎಲ್ಲ ವರ್ಗ ಜನಾಂಗ ಸಿನಿಮಾ ನೋಡಿದ್ರೆ ತಮಗೆ ಮುಂದೆ ಆಗುವಂತಹ ತೊಂದರೆಗಳನ್ನ ಅವ್ರ ಮೊಬೈಲಲ್ಲಿ ಯಾವ ರೀತಿ ಅದನ್ನ ಸೆಟ್ಟಿಂಗಲ್ಲಿ ಚೇಂಜ್ ಮಾಡ್ಕೊಬೋದು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ನಾನು ವಿಚಾರ ಹೇಳ್ತಾ ಇದ್ದೀನಿ ಸರ್. ಸರ್ ಈಗ ನೀವು ಚಿತ್ರ ಮಾಡಬೇಕು ಅಂತ ಹೊರಟ್ರಿ, ಕೇರಳದಲ್ಲಿ ಚಿತ್ರ ಮಾಡಿದ್ರೆ ಮಲಯಾಳಂ ಮೇಯ್ನ್ ಆಗಿ ಮಾಡ್ತಾ ಇದ್ರೆ, ಪಂಚಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ನೆಕ್ಸ್ಟ್ ಏನಾದರೂ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಸರ್? ಆಕ್ಚುಲಿ ಮಲಯಾಳಂ ಅಲ್ಲ, ಅದೇ ಪಂಚಭಾಷೆ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳೋದ್ನಲ್ಲ, 5 ಭಾಷೆ ಮಾಡ್ತಾ ಇರೋದು ನಾವು. ಪ್ಯಾನ್ ಇಂಡಿಯಾ ಅದು ಇದು ಅಂತ ನಾವು ಉದ್ದೇಶದಿಂದ ಬಿಲ್ಡಪ್ ಕೊಡಬೇಕು, ಪ್ರಮೋಷನ್ ಮಾಡಬೇಕು ಅನ್ನೋದಲ್ಲ. ಈ ಸಿನಿಮಾ ಅವ್ರವ್ರ ಪ್ರಾದೇಶಿಕ ಭಾಷೆಯಲ್ಲಿ ಎಲ್ಲರೂ ಸಿನಿಮಾ ನೋಡಿದ್ರೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆಮೇಲೆ ಸ್ಕ್ಯಾಮ್ ಯಾವ ಥರ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಅವ್ರು ಅದನ್ನ ಯಾವ ರೀತಿ ಕರೆಕ್ಷನ್ಸ್ ಮಾಡ್ಕೊಬೋದು ಅನ್ನೋದು ಮಾಡ್ಕೊಬೋದು. ಆಮೇಲೆ ನೀವು ಹೇಳ್ದಂಗೆ ನೆಕ್ಸ್ಟ್ ಮುಂದಿನ ಸಿನಿಮಾ ಅಂತ ಹೇಳಿದ್ರೆ ಅದೇ ನಮ್ದು ಈ ಸಿನಿಮಾ ಮಾಡ್ತಾ ಎಲ್ಲ ಟ್ರೈಲರು ಮತ್ತೊಂದೆಲ್ಲ ಚೆನ್ನಾಗಿ ಅಲ್ಲಿ ಪ್ರಮೋಷನ್ ಆಗಿ ಅಲ್ಲಿ ಜನಗಳೆಲ್ಲ ಸ್ವಲ್ಪ ಬಾಯಿಂದ ಬಾಯಿ ಹರಡಕ್ಕೆ ಸ್ಟಾರ್ಟ್ ಆದಾಗ ಇದೇ ರೀತಿ ಒಂದು ನಮ್ಮ ಲಾಸ್ಟ್ ಮೋಹಿನಿ ಆಟಮ್ ಅಂತ ಒಂದು ಸಿನಿಮಾ ಬಂತು, ನಿಮ್ಗೆ ಗೊತ್ತಿರ್ಬೋದು, ಸೈಜು ಕುರುಪ್ ಸರ್ ಅಂತ. ಅವ್ರಿಗೆ ನೆಕ್ಸ್ಟ್ ಇನ್ನೂ ಒಂದು ಸೆಕೆಂಡ್ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದೀವಿ. ಮೂವಿ ನೇಮ್ ಬಂದು ಸಾಕ್ಷಿಗಳು ಅಂತ. ಅದು ಈ ಮಲಯಾಳಂ ಏನೇ. ಸೊ ಅದು ಬಂದ್ಬಿಟ್ಟು ಅಕ್ಟೋಬರ್ ಎಂಡಲ್ಲಿ ಶೂಟ್ ಸ್ಟಾರ್ಟ್ ಆಗುತ್ತೆ ಸರ್. ಸರ್ ನೀವು ಕನ್ನಡದವರಾಗಿ ಈಗ 2 ಪ್ರಾಜೆಕ್ಟ್ ನೀವು ಮಲಯಾಳದ ಹೇಳಿ. ಹೌದು ಸರ್. ಕನ್ನಡಿಗರಿಗೆ ಯಾವಾಗ ಸರ್ ಕನ್ನಡದಲ್ಲಿ ಒಂದು ಒರಿಜಿನೇಟ್ ಸಿನಿಮಾ ಮಾಡೋದು ಪ್ಲಾನ್ ಇದೆಯಾ ಅಂತ? ಸರ್ ಪ್ಲಾನ್ಸ್ ಇದೆ ಸರ್. ಏನು ಅಂದ್ರೆ ಉದ್ದೇಶ ಕನ್ನಡ ಮಲಯಾಳಂ ಮತ್ತೊಂದೊಂದು ಅನ್ನೋದಲ್ಲ ಸರ್. ಏನು ಅಂದ್ರೆ ನಾವೆಲ್ಲ ಒಂದು ಎಲ್ಲಿ ಕಂಟೆಂಟ್, ಈಗ ಎಕ್ಸಾಂಪಲ್ ಸಿಂಪಲ್ ಹೇಳೋದು ಅಂತಂದ್ರೆ
ಈಗ ಈ ಅಚ್ಯುತಾವತಾರ ಮಾಡಿದ್ವಿ. ಈ ಕಂಟೆಂಟ್ ಬಂದ್ಬಿಟ್ಟು ಮಲಯಾಳಂಗೆ ಸೂಕ್ತವಾಗಿತ್ತು, ಹೈಪರ್ ಲಿಂಕ್ ಇತ್ತು. ಸೊ ನೆಕ್ಸ್ಟ್ ಇನ್ನೂ ಒಂದು ಸಾಕ್ಷಿಗಳು ಅಂತ ಹೇಳಿದ್ವಲ್ಲ, ಅದನ್ನು ಅಲ್ಲಿನ ಜಾನರಲ್ಲೇ ರೆಡಿ ಆಗ್ತಾಯಿದೆ. ನೆಕ್ಸ್ಟ್ ಅಪ್ಕಮಿಂಗ್ ಇದೆ ಸರ್, ಬ್ಯಾಕ್ ಟು ಬ್ಯಾಕ್ ಒಂದು 3-4 ಇದೆ. ಸೊ ಈಗ ಸೆಕೆಂಡ್ ಪ್ರಾಜೆಕ್ಟ್ ಸದ್ಯಕ್ಕೆ ಸಾಕ್ಷಿಗಳ ಅನೌನ್ಸ್ ಮಾಡಿದ್ದೀವಿ. ಅಕ್ಟೋಬರ್ ಶೂಟ್ ಸ್ಟಾರ್ಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದು ಸಿನಿಮಾ ಎಲ್ಲ ರಿಲೀಸ್ ಆಗಲಿ, ಪ್ರೇಕ್ಷಕರು ನಮಗೆಲ್ಲ ಸಪೋರ್ಟ್ ಮಾಡಿ ಇದು ಮಾಡಲಿ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡೋಣ ಅಂತ ಪ್ಲಾನ್ ಇದೆ, ಬರೀ ಇಲ್ಲ ಅಂತಲ್ಲ. ಬಟ್ ನಾವು ಮೂಲತಃ ಕನ್ನಡಿಗರು ಪರವಾಗಿ ಇರ್ತೀವಿ, ಕನ್ನಡಿಗರು ಯಾವತ್ತೂ ನಮ್ಮ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ಸೊ ದಯವಿಟ್ಟು ಎಲ್ಲ ಕರ್ನಾಟಕ ಜನರು ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ತೀನಿ. ಆಸ್ ಎ ಒಂದು ಪ್ರೊಡ್ಯೂಸರ್, ನೀವು ಈ ಚಿತ್ರವನ್ನು ಮಾಡಬೇಕಿದ್ರೆ ಮಲಯಾಳಂ ಸಿನಿಮಾವನ್ನ ಬಹಳಷ್ಟು ರೆಫರ್ ಮಾಡಿರ್ತೀರಾ ಅಥವಾ ಒಂದು ವಿಷಯಗಳನ್ನ ಕಲೆ ಹಾಕಿರ್ತೀರಾ ಸರ್? ಯಾವ ಸರ್ ಮಲಯಾಳಂ ಸಿನಿಮಾದಲ್ಲಿ ನೀವು ಯಾವೊಂದು ವಿಷಯನ ನಿಮಗೆ ಇಷ್ಟ ಆಯಿತು? ಯಾವುದೊಂದು ವಿಷಯ ಅಂದರೆ ಸರ್, ಅಲ್ಲಿ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಲಿ ಒಂದು ವಿಚಾರ ಇಷ್ಟ ಆಯಿತು ಅಂದರೆ ಅಲ್ಲಿಂದ ಪ್ರೊಸೀಜರ್ ತುಂಬ ಚೆನ್ನಾಗಿದೆ ಸರ್. ಅಲ್ಲಿಂದ ಇಂಡಸ್ಟ್ರಿ ಪ್ರೊಸೀಜರ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಹೊಸಬ್ರು ಹೋದ್ರಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಮತ್ತೊಂದೆಲ್ಲ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಈಗ ಒಟ್ಟಿನಲ್ಲಿ ರಿಲೀಸಿಗೆ ರೆಡಿ ಆಗಿದೆ ಚಿತ್ರ. ನಮ್ಮ ಎಲ್ಲ ವೀಕ್ಷಕರು ಕೂಡ ಬಂದು ಈ ಚಿತ್ರವನ್ನು ನೋಡಬೇಕು. ಕಾಸರಗೋಡಿನಲ್ಲಿ ಎಲ್ಲೆಲ್ಲಿ ರಿಲೀಸ್ ಆಗ್ತಾ ಇದೆ ಸರ್? ಸರ್, ಕಾಸರಗೋಡಲ್ಲಿ ಸುಮಾರು ಒಂದು 3-4 ಸೆಂಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ನಾಳೆ ನಾಡೋರಲ್ಲಿ ಅಪ್ಡೇಟ್ ಸಿಗುತ್ತೆ. ಸೊ ನಾನು ಅಪ್ಡೇಟು ನಮ್ಮ ಅಫಿಷಿಯಲ್ ಪೇಜ್ ಕನೆಕ್ಟ್ ರಾಯರಾದಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ. ಸೊ ಎಲ್ಲ ವೀಕ್ಷಕರು ನಮ್ಮ ಪೇಜ್ ಫಾಲೋ ಮಾಡಿ, ಕನೆಕ್ಟ್ ರಾಯರ ಅಂತ ನಮ್ಮ ಪೇಜಸ್ಸು, ಇನ್ಸ್ಟಾ ಪೇಜು. ಸೊ ಫಾಲೋ ಮಾಡಿ, ನಿಮ್ಗೆ ಪ್ರತಿಯೊಂದು ನಮ್ಮ ಸಿನಿಮಾದ ಏನು ಅಪ್ಡೇಟ್ಸ್ ಇರುತ್ತೋ ನಿಮಗೆ ಡೈಲಿ ಸಿಗ್ತಾ ಇರುತ್ತೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರೆ ಸಿನಿಮಾ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಸರ್, ಇನ್ನು ರಿಲೀಸ್ ಆಗ್ಲಿಕ್ಕೆ ರೆಡಿ ಇದೆ ಚಿತ್ರ ನಮ್ಮದು. ಎಲ್ಲರೂ ಕೂಡ ಇದನ್ನು ನೋಡಿ ಸಕ್ಸಸ್ ಅನ್ನು ಮಾಡಲಿ. ನಿಮಗೂ ಕೂಡ ಸರ್ ಆಲ್ ದ ಬೆಸ್ಟ್. ಇದೊಂದು 100 ದಿನ ದಾಟ್ಲಿ, ದೊಡ್ಡ ಸಕ್ಸಸ್ ನಿಮಗೂ ಸಿಗ್ಲಿ. ಮತ್ತೆ ನಿಮ್ಮ ಸೆಕೆಂಡ್ ಪ್ರಾಜೆಕ್ಟ್ಗೆ ಮತ್ತೆ ನಾವು ಕೂತು ಮಾತಾಡೋಣ. ಖಂಡಿತ ಸರ್, ಥ್ಯಾಂಕ್ ಯು.